ಇದ್ದಲು ಭೂಸುರರು ತಮ್ಮಯ ಸತಿಸುತ್ತರ ಕೂಡುತ್ತಲಿ ತಮ್ಮಯ ಸತಿಸುತ್ತರ ಕೂಡುತ್ತಲಿ ದಕ್ಷಯಾಗಕ್ಕೆ ಕೋಶದಿಂದ ದಕ್ಷಯಾಗಕ್ಕೆ ಕೋಶದಿಂದಲೇ ಹೊರಟರಾಗ ಹೇಗೆ ನಮಸ್ಕಾರ. ಒಂದು ಸಲ ಕೊಟ್ಟಾಯ್ತು. ಹೇಗೆ ಶಿವರಾತ್ರಿ ಕಳಿಬಹುದಾ? ಇಲ್ಲ ಇಲ್ಲ, ನಾವು ಯಾರನ್ನು ಮೋಸಗಾರ ಮಾಡುವುದಿಲ್ಲ. ನಮಸ್ಕಾರ. ಇದ್ಯಾರು ಭಟ್ರೆ? ಮಗಳ? ಇದು ಕಷ್ಟ ಆಯ್ತಲ್ಲ. ಏನು ಸ್ವಾಮಿ, ಇವರ ಧರ್ಮಕ್ಕೆ ಅಲ್ಲವೇ? ಬ್ರಾಹ್ಮಣರೇ, ಇದೇನು ಕತೆ? ಯಾವ ಚಾರ? ಉಚ್ಚಾರ ಉಚ್ಚಾರ ಇವ್ರು ಯಾರು ಮಾಡಿದ್ರು? ತಂಬಾಕು ಭಟ್ರ? ಮತ್ತೆ ಅವನು ಇಷ್ಟು ವರ್ಷ ಅವನೊಟ್ಟಿಗೆ ಇದ್ದು ಅವನ ತಾಕಿದವನ ಕೆಲವೊಮ್ಮೆ ಅವ ಎಂತ ಮಾತಾಡ್ತಾನೆ ಅಂತ ನನಗೆ ಗೊತ್ತಾಗುದಿಲ್ಲ. ತಂಬಾಕು ಭಟ್ರಲ್ಲ, ಮತ್ತೆ ತ್ರಯಂಬಕ ಭಟ್ರ. ಓ, ಹೆಸರಿಟ್ಟವರು ನೀವು? ನಮ್ಗೆ ಗೊತ್ತುಂಟ. ಇದು ಮೂರನೇ ಮಾಡೋದು. ಇದು ನೋಡಿದ್ರೆ ಗೊತ್ತಾಗ್ತದೆ. ಎಲ್ಲದು ಇದು ಒಂದನೇ ಮಾಡೋದಿಲ್ಲ, 3 ಮಕ್ಕಳು. ಒಂದರಲ್ಲಿ 3? ಹೌದು. ಮತ್ತೆ ಒಂದನೇ ಮಾಡೋದು ಕಥೆ ಹೇಳಿ ಮಾಡೋದು. ಅದು ಏನ್ ಕತೆ? ಕತೆ ನೀವ್ ಹೇಳ್ಬೇಕು. ಒಂದನೇ ಮಾಡೋದಿ ನಾಲ್ಕನೇ ಹೆರಿಗೆಗಾಗಿ ಅವರ ಮನೆಗೆ ಹೋದವಳು. ನಾನು ಕರ್ಕೊಂಡು ಬರ್ಲಿಲ್ಲ ಸ್ವಾಮಿ. ಯಾಕೆ? ಮನೆ ಕರ್ಕೊಂಡು ಹೋದ. ಅದು ಒಳ್ಳೆ ಕೆಲಸ ಆಯ್ತು. ಎರಡನೇ ಮಾಡೋದಿ. ಎರಡನೇ ಮಾಡೋದಿ 4. ಯಾವ್ದು 4 ಅಂತ? ಮಕ್ಕಳು ಎರಡನೇ ಮಾಡೋದಿ. ಎರಡನೇ ಮಾಡೋದು. ಅವಳಾಗಿ ಕೆರೆಯಲ್ಲಿ ವಸ್ತ್ರ ಹೋಗಿವಾಗ ಕಾಲು ಜಾರಿ ಕೆರೆಗೆ ಬಿದ್ದು ನಾನು ಕರ್ಕೊಂಡು ಬರ್ಲಿಕ್ಕೆ ಹೋಗಿಲ್ಲಪ್ಪ, ನಾನು ಕರ್ಕೊಂಡು ಬರ್ಲಿಕ್ಕೆ ಹೋಗಿಲ್ಲ. ರಾಮ ಮತ್ತೆ ಅಂತ ನೀವು ಮೇಲಿಂದ ಕಾಲು ಹಾಕಿದ? ನಾನು ಕರ್ಕೊಂಡು ಬರ್ಲಿಕ್ಕೆ ಹೋಗಿಲ್ಲ, ಯಮನೇ ಕರ್ಕೊಂಡು ಹೋದ. ಬಹುಶಃ ನಿಮಗೆ ಯಮ ಸೋದರ ಇದ್ದಾಗ ಅಂತ. ಇಲ್ಲಿಗೆ ಇದು 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 ನನ್ನದು 3ನೇ ಮಾಡೋದಿಯದ್ದು. ಕೊನೆಯ ಪತ್ರ ರಾಮ ಮಾತಾಡು. 3ನೇ ಮಾಡೋದಿಯದ್ದು. ಬಹುಶಃ ಅವನನ್ನು ಇಷ್ಟು ದಿವಸ ನೀವು ಎಲ್ಲಿ ಕರ್ಕೊಂಡು ಹೋದದಿಲ್ವಾ? ಇಲ್ಲ, ನಮಗೆ ಗೊತ್ತಿಲ್ಲ ಅವನು ಬರ್ತಾನಂತ. ಇವತ್ತೇ ಪ್ರಥಮ ಇರಬೇಕು. ಪ್ರಥಮವಾಗಿ ಬಂದದ್ದು ಅಲ್ಲ. ಅವರ್ಯಾರು ಗೊತ್ತಾಗ್ಲಿಲ್ವಾ? ಇಲ್ಲ, ಸಾಮಾನ್ಯದವರಲ್ಲ. ಮತ್ಯಾರು? ಭಾಗವತರು. ಕಕಾರೋ ಭಗವತ್ ಭಕ್ತೋ, ಕಕಾರೋ ಕರ್ಮವರ್ಜಿತ, ಕಕಾರೋ ವಕಾರೋ ವಾಕ್ಯ ಪಾಠೀಚ, ಕಕಾರೋ ತತ್ವ ನಿರ್ಣಯ. ಪಾರ್ವತಿ ಬಂದೆ. ದೇವಾ ಜಗದೀಶ, ಎಂತ ಮಾಡುದು ಇವರನ್ನು ಕರ್ಕೊಂಡು? ಎಂತ ಮಾಡುದು? ಅಲ್ಲ, ಆದ್ರೂ ಇಷ್ಟು ಜನ ಕರ್ಕೊಂಡು ಹೋದ್ರೆ ನಿಮ್ಮ ಧೈರ್ಯ ಮೆಚ್ಚಬೇಕು. ಅಲ್ಲ, ಎಂತ ಸಂದರ್ಭಕ್ಕೆ ಮಾತಾಡಿ ಮಾಡ್ತಾರೆ. ಎಂತ ಊಟಕ್ಕೆ ಹೊಟ್ಟದ ಭಾಷೆ. ಮತ್ತೆ ನೀವು ಎಲ್ಲಿ ಹೊಟ್ಟದ್ರಿ?
ಇವಳದ್ದೇ ಅವನಿಗೆ ಸಹ ಬಂದಿದೆ, ಬೇರೆ ಬರುವುದಿಲ್ಲ ಅವನಿಗೆ. ಹಾ ಅವ ಎದ್ದೇಳಿದ ಅರ್ಥ ಆಯ್ತಾ? ಏನು ನೀವೇ ಹೇಳ್ಬೇಕು, ನಮ್ಗೆ ಗೊತ್ತಿಲ್ಲ. ಅವನು ಹೇಳಿದ್ದು ಬೇರೆ ಅಲ್ಲ, ಎಂತ ಅಲ್ಲ. ಹ್ಮ್ ನನಗೆ ನನ್ನ ಅಪ್ಪ ತಿನ್ಲಿಕ್ಕೆ ಏನು ಕೊಡುವುದಿಲ್ಲ, ಹಾಗಾಗಿ ನನ್ನಲ್ಲಿ ನಾನೇ ತಿನ್ನುದು. ನಿನಗೆ ಇಲ್ಲ, ನಿನಗೆ ಎಂತ ಚಟ್ಟ ಮಾಡಿ, ನಿನಗೆ ಚಟ್ಟ ಮಾಡಿ ಅವರು ಕೊಡ್ತಾರೆ, ಅವರ ಹತ್ರ ಕೇಳು ಆಯ್ತಾ? ಚಕ್ಕುಲಿ, ನಿನಗೆ ಚಕ್ಕುಲಿ ಇಲ್ಲಿ ಉಡುಪಿಯಲ್ಲಿ ಹೋಗ್ಬೇಕು, ಅವರ ಹತ್ರ ಕೇಳು. ನಿನಗೆಂತ ಲಾಡು, ನಿನಗೆ ಲಾಡು ಮನೆಗೆ ಹೋಗ, ಅಮ್ಮನೆಲ್ಲ ಲಾಡು ಅಂದ್ರೆ ಅಪ್ಪ ದೇವರ. ನಿನಗೆ ಹೋಳಿಗೆ 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 ಹೋಳಿ ಹೋಳಿ. ನಿನಗೆ ಕೆಳಗೆ ಹೋಗ, ನಿನಗೆಂತ ಜಿಲೇಬಿಯ ಜಿಲೇಬಿ ಹೋಗ ಆಯ್ತಾ ಅಲ್ಲಿಗೆ. ಇವಲ್ ನಿಮ್ಮ ಹತ್ರ ಮಾತಾಡ್ತಾ ನಿಂತ್ಕೊಂಡ್ರೆ ಆಗುದಲ್ಲ, ನಮ್ಗೀಗ ಹೋಗ್ಬೇಕೀಗ. ಯಾ ನಾವ್ ಎಲ್ಲಿಗೆ ಹೊರಟದ್ದು? ಎಲ್ಲಿಗ? ಪ್ರಾರಬ್ಧ ಕರ್ಮಕ್ಕೆ. ಬ್ರಾಹ್ಮಣರೇ. ಪ್ರಾರಬ್ಧ ಕರ್ಮ ಅಲ್ವಾ? ಅದೇಗೆ ಸ್ವಾಮಿ? ಪ್ರಾಚೀನ ಮುಂಗುರಿ ಮುಂಗುರಿ. ಮುಂಗುರಿ ನೀನ. ಹಾ, ಎಂತ ಸ್ವಾಮಿ? ಪ್ರಾಚೀನ ಬರ ಇದು. ರಾಜ್ಯ ಬರ- ಹಾ, ಓಯ್, ಅಲ್ಲಿ ನಮ್ಮ ಪಕ್ಷ ಪ್ರಜಾಪತಿ ಮಾಡಿಸುವಂತ ಯಾಗ ಎಷ್ಟು ದೊಡ್ಡ ಯಾಗ, ಎಷ್ಟು ದೊಡ್ಡ ಯಾಗ. ಎಂತ ಹೇಳುದು, ದನ ಕನಕಗಳಲ್ಲಿ ಎಲ್ಲ ರಾಶಿ ಮಾಡಿಟ್ಟಿದ್ದಾರಂತೆ, ಬೆಟ್ಟದಷ್ಟು ರಾಶಿ. ಹೌದೇ? ಓಯ್ ಹಾ ಗೀತ ಎಂತ? ರಾಶಿ 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 ಮಾಡಿಟ್ಟ. ಬಾಚುದು ದೋಚುದು. ಪಾಚದ ದೋಷದಲ್ಲ, ಬ್ರಾಹ್ಮಣರನ್ನೆಲ್ಲ ಕರೆದು ಹಾ ಬ್ರಾಹ್ಮಣರಿಗೆ ಎಷ್ಟು ಬೇಕು ಅಷ್ಟು ಹಾಕಿದು ಜೋಚುದು. ತೆಗುದು, ಕೈಯಾಗುದು, ತೆಗುದು. ಹಾಗಾಗಿ ಅಲ್ಲಿಗೆ ಹೊರಟದ್ ನಾವು. ಹೊರಡ್ತೇವೆ, ನಿಮ್ಮ ಹತ್ರ ಮಾತಾಡ್ತಾ ಕೂತ್ಕೊಂಡ್ರೆ ಅಲ್ಲಿ ಉಳಿಯಲ್ಲಿದ್ರೆ ಬೆಳ್ಳಿ ಮಣಿಗಳೇ ಹೋಗುವ. कैलास शिखरदी अरनरसी कंडाग शिखरदी अरनरसी कंडाग कौतुक ಉತ್ತರ ಭಾಗದಲ್ಲಿರುವ ಗಿರಿಯೇ ನಮ್ಮದಾದ ಕೈಲಾಸ ಪರ್ವತ. ಇದೇ ನನ್ನ ಕಾಂತನ ವಾಸಸ್ಥಳ. ಎಲ್ಲರಿಗೂ ಕೈ ಹಿಡಿದ ಗಂಡ ದೇವರು. ಆದರೆ ನನ್ನ ಪಾಲಿಗೆ ಜಗತ್ತಿಗೆ ದೇವರಿಸಿಕೊಂಡ ಜಗದೀಶ್ವರನನ್ನೇ ಕೈ ಹಿಡಿದ ಈ ದಾಕ್ಷಾಯಿಣಿಗೆ ಏನು ಕುಂದು, ಮತ್ತಿನ್ನೇನು ಕೊರತೆ. ಅನೇಕ ಪ್ರಥಮ ಗಣಗಳಿಂದ ಓಲೈಸಿಕೊಂಡಿರುವ ನನ್ನ ಸ್ವಾಮಿಯ ಯೋಗ್ಯತೆ ಪ್ರಪಂಚದ ಇನ್ಯಾವ ವ್ಯಕ್ತಿಗೂ ಇಲ್ಲವೆನ್ನಬೇಕು. ಅನುದಿನವೂ ಸ್ವಾಮಿಯ ಸೇವೆಯಲ್ಲಿ ನಿರತಳಾದವಳು ನಾನು. ಆದರೆ ಇಂದೇಕೋ ಒಂದು ರೀತಿಯ ಬೇಸರ ಕಾಡಿತಲ್ಲ. ದೇವರ ಸಾನ್ನಿಧ್ಯದಲ್ಲಿ ಬೇಸರ ಬರಲಿಕ್ಕೆ ಸಾಧ್ಯ ಉಂಟೆ? ಅದು ಶಿವಸತಿಗೆ ಯಾಕಾಗಿರಬಹುದು? ಯಾಕೆ? ಏನಾಗಿರಬಹುದು?
ಏನಾಗಿರ್ಬೋದು? ಎಂದು ಯೋಚಿಸುತ್ತಾ ಹ್ಮ್. ಬೆಳ್ಳಿಯ ಬೆಟ್ಟವನ್ನ ಇಳಿದಿಳಿದು ಈ ಕಡೆ ಬಂದೆ. ಹ. ಯಾರಲ್ಲಿ ದೂರದಲ್ಲಿ ಕಾಣುತ್ತಿರುವಂತಹ ಕವಲು ದಾರಿಯಲ್ಲಿ ಹ. ಒಬ್ಬರಲ್ಲ ಇಬ್ಬರಲ್ಲ ನೂರಾರು ಮಂದಿ ಬ್ರಾಹ್ಮಣರು ಹ್ಮ್. ಇಲ್ಲಿಗೆ ಹೋಗುತ್ತಿರಬಹುದು. ಹ. ಯಾಕಾಗಿ ಹೋಗುತ್ತಿರಬಹುದು? ಹ. ಏನು ವಿಶೇಷ? ನನ್ನಲ್ಲೇ ನಾನು ತರ್ಕಿಸಿದರೆ ವಿಚಾರ ತಿಳಿಯುವುದೇ ಇಲ್ಲ. ಹಾಗಾಗಿ ಹೋಗುತ್ತಿರುವ ಬ್ರಾಹ್ಮಣರಲ್ಲಿ ಒಬ್ಬರನ್ನ ಕರೆಸಿ ಹ. ವಿಚಾರ ಏನೆಂದು ತಿಳಿಯುತ್ತೇನಂತೆ, ನೋಡೋಣ. ಒಳ್ಳೆದಾಗಲಮ್ಮ, ಎದ್ದೇಳು. ಸ್ವಾಮಿ, ಬ್ರಾಹ್ಮಣರು ನೀವು? ಹೌದಮ್ಮ. ಕುಳಿತುಕೊಳ್ಳಿ ಹೀಗೆ. ಓಹೋ, ಆಗಲ್ಲ. ಏನಾಯ್ತು? ಏನಮ್ಮ ಇದು? ಹ, ಚಳಿ ಚಳಿ ದಿಮ ಆಗ್ತದಮ್ಮ. ಹಿಮಾಲಯವಲ್ಲವಿದು, ಹಾಗಾಗಿ ಹಾಗಾಗ್ತದೆ. ಹಾಗಾಗಿ ಆಗಾಗುದಾ? ಅದಕ್ಕೆಲ್ಲ ವ್ಯವಸ್ಥೆ ನಮ್ಮಲ್ಲಿ ಉಂಟಮ್ಮ. ಇದನ್ನಿಟ್ಟುಕೊಂಡೇ ಕೂತ್ಕೊಳ್ತೇನಮ್ಮ. ಸ್ವಾಮಿ, ಬಂದಿರುವ ನಿಮ್ಮಲ್ಲಿ ನನ್ನದೊಂದು ಮಾತು. ಒಂದು ಮಾತಲ್ಲೇ ಮುಗಿಸಮ್ಮ. ಯಾವಲಿಂದ ಬಂದಿರೈ ಭೂಮಿ ದೇವ ಯಾವಲಿಂದ ಬಂದಿರೈ ಭೂಮಿ ದೇವ ಯಾವಲಿಂದ ಬಂದಿರಯ್ಯ ಭೂಮಿ ದೇವ ಶತ ಸಾವಿರವು ಗೋಪುರಲ್ಲಿ ಭೂಮಿ ದೇವ ಶತ ಸಾವಿರವು ಗೋಪುರಲ್ಲಿ ಭೂಮಿ ದೇವ ಭೋ
ಯಾವಲಿಂದ ಬಂದಿರಯ್ಯ ಭೂಮಿ ದೇವ ಶತ ಸಾವಿರ ಮೋಮದಲ್ಲಿ ಭೂಮಿ ದೇವ ಭೂಮಿ ದೇವ ಒಳ್ಳೆ ಬಿಡಿಗೆ ಒಳ್ಳೆ ಬಿಡಿಗೆ ಒಳ್ಳೆ ಅದು ವಿಷಯ ಕೇಳ. ಹೇಗೆ ಸ್ವಾಮಿ? ಅದು ಅವಳಿಂದ ಬಂದದ್ದಲ್ಲ, ಮತ್ತೆ ಅಪ್ಪನಿಂದ ಬಂದದ್ದು. ಅಪ್ಪನಿಂದ ಬಂದದ್ದು. ಹೌದಾ? ನನಗೆ ಅಪ್ಪನಿಂದ ಬಂತ? ಆ? ನಿನಗೆ ಅಪ್ಪನಿಂದ ಬಂದದ್ದು ಹೌದು, ನಿನಗೆ ಸಹ ಅಪ್ಪನಿಂದಲೇ ಬಂದದ್ದು. ಏ ರಾಮ, ಏ ರಾಮ. ಅಮ್ಮ, ಎಲ್ಲರೂ ಒಟ್ಟಾಗಿ ಹೋಗುತ್ತಿರುವ ನಿಮ್ಮನ್ನ ತಡೆದು ನಿಲ್ಲಿಸಿದ್ದೇವೆ ನಿಜ. ಹಾಗಂತ ನಿಮ್ಮ ಪ್ರಯಾಣಕ್ಕೆ ಅಡ್ಡಿ ಮಾಡ್ತೇನೆ ಅಂತ ಭಾವಿಸಬೇಡಿ ಸ್ವಾಮಿ. ನೀವೆಲ್ಲ ಒಟ್ಟಾಗಿ ಹೋಗುತ್ತಿರುವುದನ್ನ ಕಂಡ್ರೆ ಏನೋ ಒಂದು ರೀತಿಯ ಅನುಮಾನ ಸ್ವಾಮಿ ನನಗೆ. ಏನಮ್ಮ ಅನುಮಾನ ಅಂದ್ರೆ ಮತ್ತಿನ್ನೇನು ಅಲ್ಲ, ನೀವೆಲ್ಲ ಒಟ್ಟಾಗಿ ಮಾರ್ಗದಲ್ಲಿ ಹೋಗುವುದನ್ನ ಈವರೆಗೆ ಕಂಡವಳಲ್ಲ ನಾನು. ಅಷ್ಟು ಮಾತ್ರವಲ್ಲ, ನೀವು ಒಬ್ಬರಲ್ಲ ಇಬ್ಬರಲ್ಲ ನೂರಾರು ಮಂದಿ ಬ್ರಾಹ್ಮಣರು, ಹೆಂಡತಿ ಮಕ್ಕಳು ಎಲ್ಲರೂ ಒಂದಾಗಿ ಹೋಗ್ತಾ ಹೌದಮ್ಮ, ಇದ್ದೀರಲ್ಲ. ನನಗೆ ಆಮಂತ್ರಣ ಬಂದದ್ದೇ ಹಾಗೆ ಅಲ್ವಾ? ಆಮಂತ್ರಣವೇ? ಹೌದು. ಎಲ್ಲಿಗೆ ಸ್ವಾಮಿ? ಸಕುಟುಂಬ ಸಮೇತರಾಗಿ ಆಗಮಿಸಿ ಸತ್ಕಾರ. ಬಂದದ್ದು. ನೀವು ಸತ್ಯ ಮಾಡಿ ಬಾಯಿ ಹಾಕಬೇಡಿ, ನಿನ್ನ ಬಾಯಿಗಿದ್ದಲ್ಲಿಟ್ಟು ಕೂರಿಸ್ತೇನೆ. ನಿಲ್ಲು, ನಿಲ್ಲು, ಗಮ್ಯಗ್ತದಿಲ್ಲ. ಸಕುಟುಂಬ ಸಮೇತರಾಗಿ ಆಗಮಿಸಿ ಸತ್ಕಾರ ಸ್ವೀಕರಿಸಿ ನಮ್ಮನ್ನು ಆಶೀರ್ವದಿಸಬೇಕಾಗಿ ಕಾಲ ಕಾಳೆಯ ವಿನಂತಿ. ಸೈರಿಸಿಕೊಳ್ಳಿ. ನೀವೆಲ್ಲ ಎಲ್ಲಿಗೆ ಹೊರಟವರು ಸ್ವಾಮಿ? ಏನು ವಿಶೇಷ? ಎಲ್ಲಿಂದ ಬಂದವರು? ಹೇಳಬೇಕು. ಹೇಳಮ್ಮ. ದಕ್ಷಿಣ ಯಾಗಕ್ಕೆ ನಾವು ಹೋಪೆವಮ್ಮ, ದಕ್ಷಿಣ ಯಾಗಕ್ಕೆ ನಾವು, ದಕ್ಷಿಣ ಯಾಗಕ್ಕೆ ನಾವು, ದಕ್ಷಿಣ ಯಾಗಕ್ಕೆ ನಾವು ಹೋಪೆವಮ್ಮ, ನಾವು ಹೋಪೆವಮ್ಮ. ಬಲು ದಕ್ಷಿಣಗಳ ಇವರಂತೆ, ಬಲು ದಕ್ಷಿಣಗಳ ಇವರಂತೆ ಹೇಳಿರಮ್ಮ, ಬಲು ದಕ್ಷಿಣಗಳ ಇವರಂತೆ, ದಕ್ಷಿಣಗಳ ಇವರಂತೆ ಕೇಳಿರಮ್ಮ. ಲಕ್ಷ ಸಂಖ್ಯೆ ಧನದ ರಾಶಿ ಬೆಟ್ಟವಮ್ಮ, ಲಕ್ಷ ಸಂಖ್ಯೆ, ಲಕ್ಷ ಸಂಖ್ಯೆ, ಲಕ್ಷ ಸಂಖ್ಯೆ ಧನದ ರಾಶಿ ಬೆಟ್ಟವಮ್ಮ. ನಮ್ಮ ಬೇಕೆಗಳ ಇವರದೆ ಹೋಪೆವಮ್ಮ, ನಮ್ಮ ಬೇಕೆಗಳ ಇವರದೆ ಹೋಪೆವಮ್ಮ. ದಕ್ಷಿಣ ಯಾಗಕ್ಕೆ ನಾವು ಹೋಪೆವಮ್ಮ, ಬಲು ದಕ್ಷಿಣಗಳ ಇವರ ಕೇಳಿರಮ್ಮ, ಕೇಳಿರಮ್ಮ. ಏನಾಯ್ತು ಸ್ವಾಮಿ? ಸುಧಾರಿಸಿಕೊಳ್ಳಿ, ಸ್ವಲ್ಪ ಸುಧಾರಿಸಿಕೊಳ್ಳಿ. ಏನೂ ಆಗಲಿಲ್ಲಮ್ಮ. ಹಾ, ನನಗೆ ಒಂದು ಕೆಮ್ಮು ದಮ್ಮು ಬಿಟ್ರೆ ಮತ್ತೇನು ಸಹ ಇಲ್ಲ. ನಾವು ಹೋಗುತ್ತಿರುವುದು ಹಾ. ಪ್ರಾಚೀನವರೆಗೆ. ಪ್ರಾಚೀನವರೆಗೆ? ಅಲ್ಲಿಗೆ ಯಾಕೆ ಸ್ವಾಮಿ ಹೋಗುವುದು? ಅಲ್ಲಿ ನಿನಗೆ ವಿಷಯ ಗೊತ್ತಿಲ್ವಾ? ಇಲ್ಲ ಇಡೀ ಬ್ರಹ್ಮಾಂಡಕ್ಕೆ ಹೇಳಿಕೆಯಾಗಿದೆ, ನಿನಗೆ ವಿಷಯ ಗೊತ್ತಿಲ್ಲ. ಇಲ್ಲ ಸ್ವಾಮಿ, ಏನು ವಿಶೇಷ? ಯಾಕಂತುಂಟು ಅಷ್ಟು ದೊಡ್ಡದು? ಯಾಗವೇ? ಹೌದು. ಯಾರು ಸ್ವಾಮಿ ಅಲ್ಲಿ ಯಾಗ ಮಾಡ್ತಾ ಇರುವರು? ದಕ್ಷ ಯಾಗ ಮಾಡಿಸ್ತಾ ಇದ್ದಾನಲ್ವಾ? ದಕ್ಷಿಣೆ? ನಿಂಗೆ ವಿಷಯವೇ ಗೊತ್ತಿಲ್ಲ. ಇರ್ಲಿ, ಇವಳು ಅವಳು ಸರಿತಕ್ಕ ಮಾಡಿ ಹಿಂದೆ ಬನ್ನಿ. ಹೇಳ್ತೇನೆ ಮನೆಯಲ್ಲೇ ಹೇಳ್ತೇನೆ, ಬೇಡ. ಅವಳು ಅರಿಯಲವರ ಮಗಳಲ್ಲವೇ ನೀವು ಅಮ್ಮ,
ಅರಿಯಲವರ ಮಗಳಲ್ಲವೇ ನೀವು ಅಮ್ಮ ಹೋಗದಿರುವ ಕಾರಣಗಳೇನು ಹೇಳಿರಮ್ಮ ಹೋಗದಿರುವ ಕಾರಣಗಳೇನು ಹೇಳಿರಮ್ಮ ಮರೆತರೋ ನಿಮ್ಮನು ಕರೆಯಲು ಏನಿದಮ್ಮ ಮರೆತರೋ ನಿಮ್ಮನು ಕರೆಯಲು ಏನಿದಮ್ಮ ಆದರಿರಲೆಮ್ಮ ಸಂಗಟ ಬನ್ನಿ ಹೋಗುವಮ್ಮ ಆದರಿರಲೆಮ್ಮ ಸಂಗಟ ಬನ್ನಿ ಹೋಗುವಮ್ಮ ಅಮ್ಮ ಏನು ನಮ್ಮ ದಕ್ಷಿಣ ಮಗಳು ದಾಕ್ಷಿಣ್ಯ ಹೌದು ಸ್ವಾಮಿ. ನೀನು ಮತ್ತೆಂತ ಮಾಡುದಿಲ್ಲಿ ಅಲ್ಲಿ ನಿನ್ಗೆ ಕರೀಲಿಲ್ವಾ? ಇಲ್ಲ ಸ್ವಾಮಿ. ಓಹೋ ವಿಜಯ ಈಗ ಹಾ, ಅವರ ಗಡಿಬಿಡಿಯಲ್ಲಿ ನಿನ್ನನ್ನು ಕರೆಯಲು ಮರೆತಿರ್ಬೇಕು. ಆಗಿರ್ಬೋದು. ಆಗ ಬಿಡಮ್ಮ, ಚಿಂತೆ ಬೇಡ. ನಾವು ಹೋಗ್ತಿದ್ದೇವಲ್ಲ, ನನ್ನ ಜೊತೆ ಬನ್ನಿ. ಹೇಳ ಬನ್ನಿ. ಬನ್ನಿ ಸ್ವಾಮಿ, ಹಾ, ಬ್ರಾಹ್ಮಣರು ನೀವು, ಹೌದಮ್ಮ. ವಯೋವೃದ್ಧರು, ವಯೋವೃದ್ಧರು ಹೊರಟಿರುವುದು ಹೇಗೆ? ದಂಪತಿ ಸಮೇತ ಹೌದಮ್ಮ. ಅಂದ ಮೇಲೆ ನಾನೊಬ್ಬಳೇ ನಿಮ್ಮೊಂದಿಗೆ ಬಂದರೆ ಆಗ್ತದ ಸ್ವಾಮಿ? ನಾನು ನನ್ನವರಿಗೆ ವಿಚಾರವನ್ನು ತಿಳಿಸಿ ಅವರೊಂದಿಗೆ ಬರುತ್ತೇನೆ. ನೀವು ಮುಂದಕ್ಕೆ ಹೋಗಿರಿ. ನೀವು ಹೋಗಿ ತಲುಪುವಷ್ಟರಲ್ಲಿ ನಾನು ನನ್ನವರನ್ನು ಕೂಡಿಕೊಂಡು ಅಲ್ಲಿಗೆ ಬರ್ತೇನೆ ಸ್ವಾಮಿ. ಹಾ, ಆಗಲ್ಲಮ್ಮ, ನೀ ಹೇಳಿದಾಗೆ ಆಗ. ಆದ್ರೆ ಅಲ್ಲಿ ಬಂದ ಮೇಲೆ ನಮ್ಮನೆನ ಮುಂದೆ ಬಿಡಬೇಡಮ್ಮ. ಇಲ್ಲ ಸ್ವಾಮಿ. ಕೊಡ್ತಾರಂತಲ್ಲ ನಮ್ಮನೆನ ಮುಂದೆ ಬಿಡಬೇಡ. ಇಲ್ಲ ಸ್ವಾಮಿ. ಎಲ್ಲ ಆಗ್ಲಿಲ್ವಾ ನಿಮ್ದು? ಬೇಗ ಮುಗಿಸಿ ಬನ್ನಿ ಅಲ್ಲ, ಹೋಗುವ. ಅಲ್ಲಿ ಯಾಕಕ್ಕೇನೋ ನೀವು ಬರುದು ನಿಮ್ಗೆ ಹೇಳಿಕೆ ಇಲ್ವಾ? ಓ, ಹಾಗಾದ್ರೆ ನೀವು ಬೇರೆ. ಪರವಾಗಿಲ್ಲ, ನಾವು ಹೋಗ್ತೇವೆ. ನೀವು ಬರುದಾದ್ರೆ ನಿಧಾನದಿಂದ ಬನ್ನಿ. ನಾವು ಹೋಗುವ ಸಮಯಕ್ಕೆ ಹೋಗುವ. ಓ, ಹೋಗುವ ಸಮಯಕ್ಕೆ ಹೋಗು ಅಂತ ಇದೆ, ಅರ್ಥ ಆಯ್ತು. ನಾವು ಮುಂದೆ ಹೋಗ್ತೇವೆ, ಹೋಗುವ ಸಮಯಕ್ಕೆ ನೀವು ಬನ್ನಿ. ಹೀಗಾಗಿ ಹೋಯ್ತು. ಬ್ರಾಹ್ಮಣರಾಡಿದ ಮಾತುಗಳು ಏನು? ನನ್ನ ತಂದೆ ಯಾಗವನ್ನ ಮಾಡ್ತಾ ಇದ್ದಾರಂತೆ, ವಿಶ್ವದಲ್ಲಿಯೇ ಮಹೋನ್ನತವಾದ ಯಜ್ಞವಂತೆ. ಇಷ್ಟಾದರೂ ಅವರು ನನಗೇಕೆ ಹೇಳಲಿಲ್ಲ? ವರ್ತಮಾನ ಬಂತಲ್ಲ, ಅಷ್ಟೇ ಸಾಕು. ಇನ್ನು ತಡ ಮಾಡುವುದಿಲ್ಲ. ಈಗಲೇ ನನ್ನ ಪತಿಯ ಬಳಿಗೆ ತೆರಳಿ ಅವರಿಗೆ ವಿಚಾರವನ್ನ ತಿಳಿಸಿ ಆದಷ್ಟು ಬೇಗನೆ ಅಲ್ಲಿಗೆ ಹೋಗ್ತೇನಂತೆ. ನೋಡೋಣ.